मगर सीमा कपड़ा ಹಂಗೆ ತಿರ್ಸಿಬಿಡಿ ಬಿಡ ಕ್ಲೂ ಮಾಡು ನಮ್ಮ ನಮಗೂ ನಿನ್ನೆ ನಾವು ಸ್ಟ್ರೈಕ್ ಮಾಡಿದ್ದೀವಿ. ನಮಗೆ ಜಾಗ ಕೊಡಿ, ನಮ್ಗೆ ಇರ್ಲಿಕ್ಕೆ ಆಗಲ್ಲ. 3 ವರ್ಷ ಆಯ್ತು ಇದೇ ತರ ಸೇಮ್ ಆಗ್ತಾ ಇದೆ. ನಮ್ಗೆ ಜಾಗ ಕೊಡಿ, ನಮ್ಗೆ ಇರ್ಲಿಕ್ಕೆ ಜಾಗ ನಿಮ್ಗೆ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ನಿಮ್ಗೆ ಎಲ್ಲಿ ವ್ಯವಸ್ಥೆ ಮಾಡೋಕೆ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ. ಯಾಕೊಂದು ಜಾಗ ಇದೆ, ಏನಿದೆ, ಏನು ಹೋಗಿದೆ, 10 ಸಾವಿರ ಕೊಡ್ತಿದ್ರು. 10 ಸಾವಿರ आणि बसतात आणि रोडावर बसतो आम्ही. ಆರೆ ಅಥವಾ ಮತ್ತೆ ಇದು ಸೆಕೆಂಡ್ ನೀಡಲ್ಲ ಈಗ ನೀವು ಇಲ್ಲೂ ಹೋಗ್ಕೊಂಡು ಪಾರ್ಕ್ ಮಾಡಿ ಸಾಕಷ್ಟು ಜನ ಇದ್ದಾರೆ. ಅವ್ರ ಆ ಟೈಮ್ನಲ್ಲಿ ಎಲ್ಲರೂ ಫೋಟೋ ತೆಗೆದಿದ್ರೆ ಉಂಟಲ್ಲ ಅದು ಅದಕ್ಕೆ ಪಡೆದಿರುವಂತದ್ದು. ಕದ್ರಾ ಜಲಾಶಯದಿಂದ ಸುಮಾರು 2 ಲಕ್ಷಕ್ಕೂ ಹೆಚ್ಚು ನೀರನ್ನು ಬಿಟ್ಟ ಪರಿಣಾಮ ಈ ಭಾಗದಲ್ಲಿ ಕದ್ರಾ ಮಲ್ಲಾಪುರ ಭಾಗದಲ್ಲಿ 100ಕ್ಕೂ ಹೆಚ್ಚು ಮನೆಗಳ ಜಲಾವೃತವಾಗಿದ್ದು ಸಾಕಷ್ಟು ಮನೆಗಳು ಗವರ್ಮೆಂಟ್ ಸುತ್ತೋಲೆಗೆ ಬರುವುದಿಲ್ಲ. ಕಾಳಜಿ ಕೇಂದ್ರದಲ್ಲಿ ಸಾಕಷ್ಟು ಇನ್ನು ಮಾಜಿ ಶಾಸಕರಾದ ಸತೀಶ್ ಶೈಲ್ ಅವರು ಕೂಡ ಇಲ್ಲಿ ಭೇಟಿ ನೀಡಿದ್ದಾರೆ. ಯಾಕಂದ್ರೆ ಸುತ್ತಮುತ್ತ ಪ್ರದೇಶದಲ್ಲಿ ಹಾನಿಯಾಗಿರುವ ಪ್ರದೇಶ ಅವರು ಕೂಡ ವೀಕ್ಷಿಸಿದ್ದಾರೆ. ಅವ್ರನ್ನೂ ಕೂಡ ನಾವು ಮಾತಾಡ್ತೀನಿ. ಸರ್, ಈಗ ಯಾವ್ಯಾವ ಪ್ರದೇಶಗಳಿಗೆ ನೀವು ಭೇಟಿ ನೀಡಿದ್ರೆ ಏನ್ ಸಮಸ್ಯೆ ಇದೆ? ನಾವು ಕಾರವಾರ ತಾಲೂಕಿನ ಹಣ್ಕುಂಡ್ ಜೂಗ್, ಹಳಗಾಜು, ಆಮೇಲೆ ಭೈರೆ, ಆಮೇಲೆ ಕದ್ರಾ, ಮಲ್ಲಾಪುರ್, ಆಮೇಲೆ ನಮ್ಮ ಪುನ್ನಿಪೇಟೆ ಮೇಲೆ ಇವತ್ತು ಬೋಳಿವಿ, ಆಮೇಲೆ ಕಿನ್ನರ್, ವೈಲವಾಡ ಈ ಎಲ್ಲ ಜಾಗಕ್ಕೆ ಭೇಟಿ ನೀಡಿದ್ದೇವೆ. ಜನರಿಗೆ ಒಂದು ಆತಂಕದ ಏನು ಸೃಷ್ಟಿ ಅಂತ ಹೇಳಿದ್ರೆ 2019ರಲ್ಲೂ ಇದೇ ಬಂದಿದ್ದು ಫ್ಲಡ್, 2020ರಲ್ಲೂ ಫ್ಲಡ್ ಬಂತು, ಈಗ 2021 ಜನರು ಹೋದಲ್ಲಿ ಒಂದೇ ಒಂದು ಮಾತಾಡ್ತಾರೆ ಅಂತ ಹೇಳಿದ್ರೆ ಇದು ಕಂಟಿನ್ಯೂಷನ್ ಇದ್ದೇ ಇರ್ತದೆ. ಒಂದು ನಮಗೆ ಇಲ್ಲಿಂದ ಟೋಟಲ್ ಖಾಲಿ ಮಾಡಿ, ಇಲ್ಲ ಒಂದೇ ದಿವಸ ಕೆಪಿಸಿ ಅವರು 10 ದಿವಸಕ್ಕೆ 10 ಗೇಟ್ ಬಿಡ್ತಾರಲ್ಲ ಅದರ ಬಗ್ಗೆ ನಮಗೆ ನಿರ್ಣಯ ಕೊಡಿ. ಇವತ್ತು ನಮಗೂ ಇದು ಸತ್ಯ ಸಂಗತಿ ಕಾಣ್ತಾ ಇದೆ. ಒಳಹರಿವು ಬರ್ತಾ ಇದೆ ಹೊರಗಿಂದ, ಆದರೆ ಅದು ಒಂದಾನೊಮ್ಮೆ 8 ಮೀಟರ್ ಅಥವಾ 9 ಮೀಟರ್ ಹೈಟ್ ಅನ್ನ ಈಗಲೇ ಅವರು ಮೊದಲೇ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡಿ ಆ ನೀರಿನ ಮಟ್ಟವನ್ನು ಕೆಳಗಿಟ್ಟಿಸಿದ್ರೆ ಈ ಪ್ರಶ್ನೆ ಬರುವುದಿಲ್ಲಾಗಿತ್ತು. ಅಥವಾ ಜೂನ್ ತಿಂಗಳಲ್ಲಿ ಅವರು ಒಂದು 10 ದಿವಸ ಅದನ್ನ 2 ಗೇಟ್ ಮಾಡಿಬಿಟ್ರೆ ಈ ಪರಿಸ್ಥಿತಿ ಬರುವುದಿಲ್ಲಾಗಿತ್ತು. ಇದು ಎಲ್ಲ ಗೊತ್ತಿದ್ದು ಸಹ ಪ್ರತಿ ವರ್ಷ ಇದು ಮಾಡ್ತಾರಲ್ಲ, ಇವರು ಏನೋ ಒಂದು ಜೀವನದ ಮೇಲೆ ಹಾರಾಡ್ತಾ ಇದ್ದಾರೆ. ಮತ್ತೆ ಇವರಿಗೆ ಕಂಟ್ರೋಲ್ ಇಲ್ಲ, ಇವರಿಗೆ ಯಾರ್ದು ಕಂಟ್ರೋಲ್ ಇಲ್ಲ. ಕಂಟ್ರೋಲ್ ಇದ್ರೆ ಈ ತರ ಪರಿಸ್ಥಿತಿ ಆಗುವುದಿಲ್ಲಾಗಿತ್ತು. ಇವತ್ತು ನಾವು ಎಲ್ಲ ಪಂಚಾಯತ್ನಿಂದ ನಾವು 3 ಸಬ್ಜೆಕ್ಟ್ ಅನ್ನ ಕೇಳ್ತಾ ಇದ್ದೇವೆ. ಏನಂತ ಹೇಳಿದ್ರೆ ಲಾಸ್ಟ್ ಜೂನ್ನಿಂದ ಈ ಜೂನ್ವರೆಗೆ ಮಂತ್ಲಿ ಡೇಟ್ ವೈಸ್ ವಾಟ್ ಇಸ್ ದ ಪ್ರೊಡಕ್ಷನ್ ಆಫ್ ದ ಎಲೆಕ್ಟ್ರಿಸಿಟಿ ಆಫ್ ಕದ್ರಾ ಡ್ಯಾಮ್. ಒಂದು. ಎರಡನೇದು, ಇಲ್ಲಿ ಜನರಿಗೆ ನೀವು ಏನು ಪ್ರೊವಿಷನ್ ಮಾಡಿದ್ದೀರಿ, ಏನಾದರೂ ಪ್ರೊವಿಷನ್ ಮಾಡಿದ್ದೀರಾ ಅಂತ ಕೇಳ್ತೇವೆ. ಮತ್ತೆ ಎರಡನೇ ಪಾಯಿಂಟ್ ಏನು ಕೇಳಿದೆ ನಾವು, ನೀರು ಬಿಡುವ ಮಾಹಿತಿ ಯಾರ್ಯಾರಿಗೆ ಕೊಟ್ಟಿದ್ದೀರಿ ಅಂತ ಹೇಳ್ಕೊಂಡು. ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ 3 ವರ್ಷದಿಂದ ಏನು ಎಲೆಕ್ಟ್ರಿಸಿಟಿ ಆಗಿದೆಲ್ಲ ಅದರ ಡಾಟಾ ಕೊಟ್ರೆ ನಾವು ಇವತ್ತು ಹೇಳ್ತೇವೆ, ನೀವು ಈ ಎಲೆಕ್ಟ್ರಿಸಿಟಿಯನ್ನ ಫೆಬ್ರವರಿಯಿಂದ ಅಥವಾ ಮಾರ್ಚ್ ಇಂದ ಅಥವಾ ಜೂನ್ 1ನೇ ತಾರೀಕಿಂದ ಪ್ರೊಡಕ್ಷನ್ ಮಾಡಿ ಅದನ್ನ ನೀರು ಬಿಡ್ತಾ ಇರಿ. ಆಮೇಲೆ ಆ ನೀರಿನ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಆಟೋಮೆಟಿಕ್ ಬರ್ತದೆ.
ಈಗ ಮೊದಲೇ ನಾವು ಹೇಳ್ತಿದ್ವಿ ಫಸ್ಟ್ 2019 ಇದ್ರ ಬಗ್ಗೆ ಡಿಸ್ಕಷನ್ ಆಯ್ತು DC ಅವ್ರ ಹತ್ರ. DC ಅವ್ರು ಏನು ಹೇಳಿದ್ರು, ನಮಗೆ ಕೊಡಸಳ್ಳಿಯಿಂದ ಕದ್ರಾ ಡ್ಯಾಮಿನ ಒಂದು ಅಂದಾಜು ಸಿಗ್ತದೆ, ಒಳಹರಿವು ಅಂದ್ರೆ ಬಾಕಿ ಕಡೆಯಿಂದ ಅಂದಾಜು ಸಿಗ್ತಾ ಇಲ್ಲ ಅಂತ. ನಿಮಗೆ 3 ವರ್ಷ ಇದರ ಅಂದಾಜು ಸಿಗದೆ ಇದ್ರೆ ಮತ್ತೆ ಮುಂದಿನ ವರ್ಷ ನೀವು ಎಲ್ಲ ಟೋಟಲ್ ಮುಗಿಸ್ಬಿಡ್ತೀರಿ. ಆದ್ದರಿಂದ ಇದನ್ನ ಕಂಟ್ರೋಲ್ ತರಲಿಕ್ಕೆ ನಾವು ಅದನ್ನ ಫಸ್ಟ್ ಇವತ್ತು ನಾವು ಹನ್ಕೂಣ್ ಹಿಡಿದು ನಮ್ಮ ಇಲ್ಲಿ ತನಕ ಹನ್ಕೂಣದಿಂದ ಹಿಡಿದು ಮಲ್ಲಾಪುರದಿಂದ ಹಿಡಿದು ನಮ್ಮ ಕಡವಾಡ ಕಿನ್ನರದಿಂದ ನಾವು ಇದನ್ನ ಮಾಹಿತಿಯನ್ನ ಹಕ್ಕು ಮಾಹಿತಿ ಕೇಳ್ತಾ ಇದ್ದೇವೆ. ಪ್ರೊಡಕ್ಷನ್ ಇದು ಮತ್ತೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಕೆಲವೇ ದಿನಗಳಲ್ಲಿ DC ಅವರ ಹತ್ರ ಆಫೀಸಿಗೆ ಹೋಗಿ ಎಲ್ಲಾ ಜನರು ಎಲ್ಲ ಪಂಚಾಯತ್ ಜನರು ಒಟ್ಟಿಗೆ ಹೋಗಿ ಅವರಿಗೆ ನೀವು ನಮಗೆ ಜಾಗ ಬದಲಿ ಮಾಡಿಕೊಡಿ, ಇಲ್ಲ ನಮ್ಗೆ ಇನ್ನು ಮುಂದೆ ಇಂಥ ಘಟನೆಗಳು ನಡೆಯುವುದಿಲ್ಲ, ಈಗ ನಿಮಗೆ ಒಂದು ಅಂದಾಜು ಸಿಕ್ಕಿದೆ ಏನು ಇದಾಗಿದೆ ಅಂತ ಹೇಳ್ಕೊಂಡು, ಲಾಸ್ ಆಗಿದೆ ಅಂತ ಹೇಳ್ಕೊಂಡು ಆ ಲಾಸ್ ಅನ್ನ ಮತ್ತೆ ಪುನಃ ನೀವು ಅದನ್ನು ಮಾಡಿ ಅವಶ್ಯಕತೆ ಇಲ್ಲ. ಸರ್ ಇನ್ನೊಂದು ಟೋಟಲಿ ಎಷ್ಟು ಈಗ ಈ ಭಾಗದಲ್ಲಿ ನಷ್ಟ ಆಗಿದೆ ಮಾಡುವಂತ ಸಮಯ ಅಲ್ಲ. ಈಗ ಜನಗಳ ಪರಿಸ್ಥಿತಿನ ನೋಡಿ ಅದಕ್ಕೆ ಏನು ಸೌಲಭ್ಯ ಕೊಡಬೇಕು, ಪರಿಹಾರ ಕೊಡಬೇಕು, ಅದನ್ನ ಪರಿಹಾರ ಕೊಡಬೇಕು. ಒಂದು ಜನಪ್ರತಿನಿಧಿ ಆಗಿ ನಮ್ಮನ್ನ ಆಯ್ಕೆ ಮಾಡಿದ್ಮೇಲೆ ನಾವು ಜನರ ಪರವಾಗಿ ಮಾತಾಡೋದು ನಮ್ದು ಹಕ್ಕಿದೆ. ಪ್ರತಿಯೊಬ್ಬರಿಗೂ ಮಾನವನಿಗೆ ಅವನದೇ ಆದ ಬದುಕೋ ಹಕ್ಕಿದೆ. ಆ ಹಕ್ಕಿಗೋಸ್ಕರ ಮಾತಾಡಿದ್ರೆ ಅವ್ರಂತಾರೆ ನಿಮ್ದು ಪಾರ್ಟಿ ಯಾವುದು, ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ನಾನೊಂದು ಮಲ್ಲಾಪುರ ಅಧ್ಯಕ್ಷೆ ಆಗಿ ನಾ ಅವ್ರ ಹತ್ರ ಮಾತಾಡಿದ್ರೆ ನೀನ್ ಮಾತಾಡೋ ಅವಶ್ಯಕತೆ ಇಲ್ಲ. ನಾನು PDO ಅವ್ರ ಹತ್ರ ಮಾತಾಡ್ತೀನಿ, ಜನಗಳ ಹತ್ರ ಮಾತಾಡ್ತೀನಿ. ಹಾಗಾದ್ರೆ ನಾವು ಜನಪ್ರತಿನಿಧಿಯಾಗಿ ನಿಂತು ಕುತ್ಕೊಂಡು ಪಂಚಾಯತಲ್ಲಿ ಏನ್ ಪ್ರಯೋಜನ? ಆಗಾದ್ರೆ ಇವರೇ ಸೌಕರ್ಯ ಕೊಡೋದಾದ್ರೆ ನಾವ್ ಎಲ್ಲಿಕ್ಕಿದ್ದೀವಿ? ಹಾಗಾದ್ರೆ ಇವ್ರು ಜನಕ್ಕೂ ಕಷ್ಟನ ಮಾತಾಡ್ಲಿಕ್ಕೆ ಬಂದಿದಾರ ಅಥವಾ ಇವ್ರು ಪಕ್ಷಪಾತ ಮಾಡ್ಲಿಕ್ಕೆ ಬಂದಿದಾರ? ನೀರ್ ಬಿಡೋದು KPC ಅವರು, ಇದು ತೊಂದರೆ ಆಗೋದು ಮಲ್ಲಾಪುರ ಪಂಚಾಯತಿಗೆ. ಇನ್ಫಾರ್ಮೇಶನ್ ನಮ್ಗೆ ಯಾವುದೇ ತರ ಕೊಟ್ಟಿಲ್ಲ. KPCಯಲ್ಲಿ ಇರೋದೇ ಅವ್ರದೇ ಆದಂತ ಪಕ್ಷದವರೇ ಅಧ್ಯಕ್ಷರಾಗಿರೋದು. ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು, ಅವ್ರು ನಮಗ್ ಕೊಡ್ಬೇಕಿತ್ತು. ಯಾವುದೇ ತರ ಇಲ್ಲ. ಪಕ್ಷಪಾತ ಮಾಡ್ಕೊಂಡು ಈಗ ಪಕ್ಷಪಾತ ಮಾತಾಡಿ ನಮ್ಮನ್ನ ಕಡೆಗಣಿಸೋದು ಇದು ಬಹಳ ಅನ್ಯಾಯ, ಘೋರ ಅನ್ಯಾಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.